Hello everyone, welcome to Prajna's Kannada vlog. ನಾನು ವ್ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವರು ಹಿಂದೆಯಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಮಾಡ್ತಾ ಇರ್ತಾರೆ. ಹಾಯ್ ಹೇಳು ಎಲ್ಲರಿಗೆ. ಹೌ ಆರ್ ಯು? ಎಲ್ಲರೂ ಹೇಗಿದ್ದೀರಾ ಅಂತ ಕೇಳು. ನಾವು ಆರಾಮಾಗಿದ್ದೀವಿ ಇಲ್ಲಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ಅಲ್ವಾ? ಓಕೆ, ಇವಾಗ ನಾನು ಡಾಕ್ಟ್ರಿಗೆ ಬೈಯೋದು ನಿಮ್ಗೆ ಏನು ಗೊತ್ತಾಗ್ತಿಲ್ಲ ಅನ್ಸುತ್ತೆ, ಇಷ್ಟೊತ್ತಾಯ್ತು ಹೊರಗಡೆ ಬರ್ತಿಲ್ಲ, ಅದು ನಿಮ್ಗೆ ಸಿಸೇರಿಯನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ನನಗೆ ಸಿಸೇರಿಯನ್ ಮಾಡಿ ನೀವು ಅಂತ ಒಂದೇ ನಂದು ಹಠ. ಸೊ ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಮ್ಯಾರೇಜ್ ಸ್ಟೋರಿ ಹೇಳಿ, ನಿಮ್ಮ ಪ್ರೆಗ್ನೆನ್ಸಿ ಸ್ಟೋರಿ ಹೇಳಿ, ನಾರ್ಮಲ್ ಡೆಲಿವರಿ ಆಯಿತಾ ಅಥವಾ ಸಿ ಸೆಕ್ಷನ್ ಆಯಿತಾ ಇದ್ರ ಬಗ್ಗೆ ಎಲ್ಲ ಹೇಳಿ ಅಂತ ತುಂಬ ಜನ ನೀವು ಕೇಳ್ತಾನೇ ಇರ್ತೀರಾ. ಸೊ ಹಾಗಾಗಿ ನಾನು 1 by 1 ಹೋಗೋಣ ಅಂತ ಇವತ್ತು ಪ್ರೆಗ್ನೆನ್ಸಿ ಸ್ಟೋರಿ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಒಂದು ಪ್ರೆಗ್ನೆನ್ಸಿ ಯಾವ ಥರ ಆಯಿತು, ಅದು ಪೋಸ್ಟ್ ಪ್ರೆಗ್ನೆನ್ಸಿ ಹೆಂಗೆ ಏನೇನೆಲ್ಲ ಆಯಿತು, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನನಗೂ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಹೇಳಬೇಕು ಅಂದರೆ, ನನ್ನ ಮದುವೆ ಆಗಿ ನಾವು ಲಂಡನ್ಗೆ ಹೋಗಿದ್ವಿ. ಅಂದರೆ ನನ್ನ ಹಸ್ಬೆಂಡ್ಗೆ ಆವಾಗ ಅಲ್ಲಿ ಆನ್ ಸೈಟ್ ಕೆಲಸದಲ್ಲಿದ್ದರು ಅವರು ಲಂಡನ್ನಲ್ಲಿ, UK-ನಲ್ಲಿ. ಸೊ ಹಾಗಾಗಿ ನಾನು ಕೂಡ ಇಮಿಡಿಯೇಟ್ ಮದುವೆ ಆಗಿ ನಾವು ಲಂಡನ್ಗೆ ವಾಪಸ್ ಹೋಗಿದ್ವಿ. ಬಟ್ ನಾವು ಒಂದು ಮಕ್ಕಳೇನಿದ್ರು ಒಂದು ಇಂಡಿಯಾಗೆ ಹೋದ್ಮೇಲೆ ವಾಪಸ್ ಪ್ಲ್ಯಾನ್ ಮಾಡೋದು ಅಂತ ಅಂದ್ಕೊಂಡಿದ್ವಿ. ಯಾಕಂತ ಹೇಳಿದ್ರೆ ನನಗೆ ಆ ಒಂದು ಪ್ಯಾಂಪರಿಂಗ್ ಬೇಕಿತ್ತು. ಅಂದರೆ ಎಲ್ಲ ಫ್ಯಾಮಿಲಿಯವ್ರ ಜೊತೆ ಇದ್ಕೊಂಡು ಮಕ್ಕಳು ಆಮೇಲೆ ಬಾಣಂತನ ಅದೆಲ್ಲ ಏನೇನು ಮಾಡ್ಕೋಬೇಕು ಅದೆಲ್ಲ ಕ್ರಮ ಪ್ರಕಾರವಾಗಿ ಚೆನ್ನಾಗಿ ಮಾಡಿಸ್ಕೋಬೇಕು ಅಂತಿತ್ತು. ಸೊ ಹಂಗಾಗಿ ನಾನೇನಿದ್ರು ಇಂಡಿಯಾಗೆ ಹೋದ್ಮೇಲೆ ಒಂದು ಪ್ಲಾನಿಂಗ್ ಮಾಡೋದು ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಅದಾದಮೇಲೆ ನಾವೊಂದು 2.5 years ಒಂದು ಹತ್ರ 3 ವರ್ಷದಷ್ಟು ಹತ್ರ ಅಲ್ಲಿ ಲಂಡನಲ್ಲಿ ಇದ್ವಿ. ಆಮೇಲೆ ಕೇಮ್ ಬ್ಯಾಕ್ ಟು ಇಂಡಿಯಾ, ಬ್ಯಾಂಗ್ಳೂರಲ್ಲೇ ಬಂದು ಮತ್ತೆ ಅವರು ಕೆಲಸಕ್ಕೆ ಜಾಯಿನ್ ಆದರು. ಸೊ ನಾವು ಮತ್ತೆ ಬ್ಯಾಂಗ್ಳೂರಲ್ಲೇ ಸೆಟಲ್ ಆದ್ವಿ ಬಂದು. ಸೊ ನಾವು ಇಂಡಿಯಾ ಬಂದಮೇಲೆ ಬರ್ತಿದ್ದಂಗೆ ಒಂದು ನಮ್ಮ ಮದುವೆ ಆಗಿ ಒಂದು ಆಲ್ಮೋಸ್ಟ್ 2 years ಆಗಿತ್ತು. ಸೊ ಎಲ್ಲರೂ ಒಂದು ಅಲ್ಲಲ್ಲಿ ಒಂದೊಂದು ಪೋಕಿಂಗ್ ಸ್ಟಾರ್ಟ್ ಆಗಿತ್ತು. 2 ವರ್ಷ ಆಯಿತು ಮದುವೆ ಆಗಿ, ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಾ ಅಂತ ಎಲ್ಲರದ್ದು ಸ್ಟಾರ್ಟ್ ಆಗಿತ್ತು. ಸೊ ನಾವು ಅದೇ ಹೆಂಗೋ ಪ್ಲ್ಯಾನ್ ಮಾಡಿದ್ವಿ. ಸೊ ಆಫ್ಟರ್ ಕಮಿಂಗ್ ಬ್ಯಾಕ್ ಟು ಇಂಡಿಯಾ ಒಂದು 3 months ಆದಮೇಲೆ ನಾನು ಕನ್ಸೀವ್ ಆದೆ. ಸೊ ಎಲ್ರಿಗೂ ತುಂಬ ಖುಷಿಯಾಗಿತ್ತು ಆ ಒಂದು ಟೈಮಲ್ಲಿ. ಸೊ ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಹೇಳಬೇಕು ಅಂದರೆ, ಫಸ್ಟ್ ಟ್ರೈಮಿಸ್ಟರ್ ಅಂತ ನಾವೇನು ಹೇಳ್ತೀವಿ, ಮೊದಲನೇ 3 ತಿಂಗಳು ನನಗೆ ಟೆರಿಬಲ್ ಸಿಕ್ನೆಸ್ ಇತ್ತು. ಅಂದರೆ ಮಾರ್ನಿಂಗ್ ಸಿಕ್ನೆಸ್, ಮಾರ್ನಿಂಗ್ ಅಂತಲ್ಲ ನನಗೆ, ಆಮೇಲೆ ಅದು ಮಾರ್ನಿಂಗು ಆಫ್ಟರ್ನೂನು ನೈಟು 3 ಹೊತ್ತು ವಾಮಿಟ್ ಮಾಡೋದು ಅದೇ ಆಗಿಬಿಟ್ಟಿತ್ತು ತುಂಬ ದಿನ ತನಕ. ಆಲ್ಮೋಸ್ಟ್ ಒಂದು 2.25 ತಿಂಗಳ ತನಕನೂ ನಾನು ವಾಮಿಟ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಎಷ್ಟೊಂದು ಸರಿ ನನಗೆ ನೀರು ಕುಡಿದಿದ್ದು ಹೊಟ್ಟೆನಲ್ಲಿ ನಿಲ್ತಾ ಇರಲಿಲ್ಲ. ನೀರು ಕುಡಿದ್ರು ಅಥವಾ ಏನೇ ಒಂದು ಸ್ವಲ್ಪ ಏನು ತಿಂದ್ರು ಅದನ್ನು ಹೋಗ್ಬಿಟ್ಟು ವಾಮಿಟ್ ಮಾಡಿಬಿಡ್ತಾ ಇದ್ದೆ ಎಷ್ಟೋ ಸರಿ. ಆಮೇಲೆ ಡಿಹೈಡ್ರೇಟ್ ಆಗಿಬಿಟ್ಟು ಡಾಕ್ಟರ್ ಹತ್ರ ಹೋಗಿ ಡ್ರಿಪ್ಸ್ ಎಲ್ಲ ಹಾಕ್ಸ್ಕೊಂಡು ಆಮೇಲೆ ಮನೆಗೆ ಬರ್ತಾ ಇದ್ವಿ. ಸೊ ಅಷ್ಟು ಸಿವಿಯರ್ ಆಗಿ ಸಿಕ್ನೆಸ್ ಆಗ್ತಾ ಇತ್ತು. ಬಟ್ ಸೆಕೆಂಡ್ ಟ್ರೈಮಿಸ್ಟರ್ ಏನಿದೆ 3 to 6 months, ಅದು ತುಂಬ ಸ್ಮೂತ್ ಆಗೋಯ್ತು. ಏನೂ ಇಶ್ಯೂಸ್ ಇರಲಿಲ್ಲ, ಎಲ್ಲ ಆರಾಮಾಗಿತ್ತು. ಎಲ್ಲ ಕಡೆ ಓಡಾಡ್ತಾ ಇದ್ದೆ, ಏನೂ ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ನಾವೊಂದು ನನಗೆ 4 month ಏನೋ ಇರಬೇಕಾದ್ರೂ ನಾನು ಟ್ರಾವೆಲ್ ಆಮೇಲೆ ಅವಾಗ್ಲೂ ನಾನು ತಮಿಳ್ನಾಡಿಗೆ ಅಲ್ಲೆಲ್ಲ ತುಂಬ ನಾವು ತಿರುಗಾಡೋಕ್ಕೆ ರಾಜ್ಯದಲ್ಲೆಲ್ಲ ಹೋಗಿದ್ವಿ. ಒಂದು 5.5 months ಎಲ್ಲ ಇದ್ದಾಗ ಅವಾಗಲೂ ಹೋಗಿದ್ದೆ ತಿರುಗಾಡೋಕ್ಕೆಲ್ಲ. ಸೊ 3 to 6 months ವಾಸ್ ಆಸಮ್ ಅಂತಲೇ ಹೇಳ್ಬೋದು. ಆರಾಮಾಗಿ ಹೋಯ್ತು, ಏನೂ ತೊಂದರೆ ಇರಲಿಲ್ಲ. ಸೊ ಅಟ್ ದ ಎಂಡ್ ಆಫ್ ದ 6th month ಅಂದರೆ ಸೆಕೆಂಡ್ ಟ್ರೈಮಿಸ್ಟರ್ ಮುಗಿತಿದ್ದಂಗೆ ನಾನು ಆಮೇಲೆ ಊರಿಗೆ ಬಂದೆ. ಊರಿಗೆ ಅಂದರೆ ನಾನು ಫಸ್ಟು ಹಸ್ಬೆಂಡ್ ಮನೆಗೆ ಬಂದಿದ್ದೆ. ಹಸ್ಬೆಂಡ್ ಮನೆ ಬೆಳ್ತಂಗಡಿ. ಒಂದು ನೀವು ಯಾವಾಗಲೂ ಕೇಳ್ತಾ ಇರ್ತೀರಾ ನೀವು, ಅವರು ಪುತ್ತೂರವರು ಅಂತ. ಅವರು ಬೆಳ್ತಂಗಡಿಯವರು. ಅದು ಪುತ್ತೂರಿಂದ ಒಂದು 1 hour ಡಿಸ್ಟೆನ್ಸಲ್ಲಿದೆ ಅಷ್ಟೇ. ಸೊ ನನ್ನ ಹಸ್ಬೆಂಡ್ ಮನೆಗೆ ಬಂದೆ. ಅಲ್ಲೇ ಸೀಮಂತ ಎಲ್ಲ ಆಯಿತು. ಫೆಬ್ರವರಿ 2016 ಸೀಮಂತ ಎಲ್ಲ ಆಯಿತು. ಅದಾಗಿ ಸೀಮಂತ ಮುಗಿಸ್ಕೊಂಡು ನಾನು ಪುತ್ತೂರಿಗೆ ಹೋದೆ. ಆಮೇಲೆ ಇನ್ಫ್ಯಾಕ್ಟ್ ನನ್ನ ಹತ್ರ ಅದ್ರದ್ದು ಫೋಟೋಸ್ ಜಾಸ್ತಿ ಇಲ್ಲ ಆ್ಯಕ್ಚುಲಿ. ಸೀಮಂತದು ನಂದು ಆಲ್ಬಮಲ್ಲಿದೆ, ಬಟ್ ನನ್ನ ಹತ್ರ ಸಾಫ್ಟ್ ಕಾಪೀಸ್ ಇಲ್ಲ ಅದ್ರ. ಸೊ ಹಾಗಾಗಿ ನನ್ನ ಹತ್ರ ಏನಿದೆ ಅದು ಒಂದು 2 photos ನಾನು ಇಲ್ಲಿ ಪೋಸ್ಟ್ ಮಾಡ್ತೀನಿ, ನೀವು ನೋಡ್ಬೋದು ನಾನು ಹೆಂಗಿದ್ದೆ ಯಾವಾಗ ಅಂತ. ಸೀಮಂತ ಮುಗಿಸ್ಕೊಂಡು ಪುತ್ತೂರಿಗೆ ಬಂದೆ. ಬಟ್ ಅದಾದಮೇಲೆ ನನಗೆ 3rd ಟ್ರೈಮಿಸ್ಟರ್ ಏನಿದೆ 7th, 8th and 9th month, ಅದರಲ್ಲಿ ನನಗೆ ಕಾಡಿರೋ ಒಂದು ವರ್ಸ್ಟ್ ನೈಟ್ ಮೇರ್ ಅಂತಲೇ ಹೇಳ್ಬೋದು. ಅಂದರೆ ಪೈಲ್ಸ್ ಆಗಿದ್ದು. ಪ್ರೆಗ್ನೆನ್ಸಿನಲ್ಲಿ ತುಂಬ ಕಾಮನ್ ಅಂತ ಹೇಳ್ತಾರೆ ಪೈಲ್ಸ್ ಆಗೋದು. ಅಂದರೆ ಮೂಲವ್ಯಾಧಿ ಅಂತ ಏನು ಹೇಳ್ತೀವಿ, ಅದು ಪ್ರೆಗ್ನೆನ್ಸಿ
ಟೈಮಲ್ಲಿ ತುಂಬ ಕಾಮನ್ ಅಂತ ಹೇಳಿದರು ಡಾಕ್ಟರ್ಸ್ ಕೂಡ. ಸೊ ಹಾಗಾಗಿ ಬಟ್ ಅದು ಕಾಮನ್ ಆಗಿರ್ಬೋದು, ಬಟ್ ಅದರಿಂದ ನಾನು ಎಷ್ಟು ಒಂದು ಹಿಂಸೆ ಅನುಭವಿಸಿದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಹಿಂಸೆ ಆಗ್ತಿತ್ತು. ಒಂದು ಕಡೆ ಸೆಕೆ, ನಮ್ಮ ಮಂಗಳೂರಲ್ಲಿ ಯಾವಾಗಲೂ ಸೆಕೆನೇ, ಅದರಲ್ಲೂ ಮಾರ್ಚ್ ಏಪ್ರಿಲ್ ಮೇ ಆ ಟೈಮಲ್ಲಿ ಜೋರು ಸೆಕೆ ಇನ್ನೂ. ಆಮೇಲೆ ಅದ್ರ ಜೊತೆಗೆ ಹೊಟ್ಟೆದು ಒಂದು ಭಾರ, ಅದು ಒಂದು ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಅದ್ರ ಜೊತೆಗೆ ಈ ಪೈಲ್ಸ್ ಬೇರೆ ಸೇರಿಕೊಂಡು ಥರ್ಡ್ ಟ್ರೈಮಿಸ್ಟರ್ ನನಗೆ ಯಾವಾಗ ಒಂದ್ಸರಿ ಮುಗಿದು ಒಂದ್ಸರಿ ಯಾವಾಗ ಡೆಲಿವರಿ ಆಗಿಲ್ಲ ಅನ್ನೋ ರೇಂಜ್ಗೆ ನಾನು ಹೋಗ್ಬಿಟ್ಟಿದ್ದೆ, ಅಷ್ಟು ಹಿಂಸೆ ಆಗಿತ್ತು. ಅದಕ್ಕೆ ಒಂದು ಮೆಡಿಕೇಶನ್ ಏನು ಜಾಸ್ತಿ ಕೊಡಲ್ಲ ಆ ಟೈಮಲ್ಲಿ ಡಾಕ್ಟರ್ಸ್. ಎನಿವೇಸ್ ನಾವು ಪ್ರೆಗ್ನೆಂಟ್ ಆಗಿರ್ತೀವಿ, ಸೊ ಬೇರೆ ಏನೇನೋ ಕೊಡಬಾರ್ದು, ಮತ್ತು ಒಳ್ಳೆ ಎಫೆಕ್ಟ್ ಆಗುತ್ತೆ ಅಂತ ಬರೀ ಪ್ಯಾರಾಸಿಟಮಲ್ ಕೊಟ್ಟು ಒಂದು ಪೇನ್ ಕಿಲ್ಲರ್ ಅದನ್ನ ಮಾತ್ರ ಒಂದು 3 ಡೇಸ್ಗೆ ಕೊಟ್ಟಿದ್ರು. ಅದಾದ್ಮೇಲೆ ಅದನ್ನು ಬೇಡ ಅಂತ ಹೇಳಿ ಬಿಟ್ಬಿಟ್ಟಿದ್ರು ಡಾಕ್ಟರ್ ನಂದು. ಸೊ ಹಾಗಾಗಿ ಆಲ್ಮೋಸ್ಟ್ 1 ಮಂತ್ ತನಕ ನಂಗೆ ಅದು ಪೇನ್ ತುಂಬಾನೇ ಇತ್ತು. ಬಟ್ ಆದ್ಮೇಲೆ ಬೈ ದ ಎಂಡ್ ಆಫ್ 8th ಮಂತ್ 9th ಮಂತ್ ರೀಚ್ ಆಗ್ತಿದ್ದಂಗೆ ಅದೊಂದು ಸ್ವಲ್ಪ ಕಮ್ಮಿಯಾಗಿ ರಿಲೀಫ್ ಆಗಿತ್ತು. ಏಪ್ರಿಲ್ 30th ನನಗೆ ಡೇಟ್ ಕೊಟ್ಟಿದ್ರು. ಏಪ್ರಿಲ್ 30th 2016ಗೆ ಡೇಟ್ ಕೊಟ್ಟಿದ್ರು. ಅದಕ್ಕಿಂತ ಬೇಗನೆ ಆಗ್ಬೋದು ಅಂತಲೂ ಹೇಳಿದ್ರು ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ನಾನು ಕೂಡ ಆ್ಯಕ್ಟಿವ್ ಆಗಿದ್ದೆ, ಎಲ್ಲ ಕಡೆನೂ ನಾನು ತಿರುಗಾಡಿದ್ದೀನಿ. 8ನೇ ತಿಂಗಳಲ್ಲೂ ನಾನು ಎಲ್ಲೋ ದೇವಸ್ಥಾನ ಅದು ಇದು ಅಂತೆಲ್ಲ ಟ್ರಾವೆಲ್ ಎಲ್ಲ ಮಾಡಿ ಎಲ್ಲ ಹೋಗಿದ್ದೆ ನಾನು. ಸೊ ನಾನು ಅಂದ್ಕೊಂಡಿದ್ದೆ ಬೇಗನೆ ಆಗ್ಬೋದು ಅಂತ. ಬಟ್ ಮೇ 3rd ಆದ್ರೂ ಮೇ 3ನೇ ತಾರೀಕಾಗಿತ್ತು. ಅಲ್ಲಿ ತನಕನೂ ಯಾವುದೇ ಸುದ್ದಿ ಇರಲಿಲ್ಲ. ನನ್ನ ಮಗರಾಯನಿಗೆ ಹೊರಗಡೆ ಬರೋಕ್ಕೆ ಇಷ್ಟ ಇರಲಿಲ್ಲ ಅನಿಸುತ್ತೆ. ಸೊ ಹಂಗಾಗಿ ಏನು ನೋವು ಬರೋದಾಗ್ಲಿ, ಪೇನ್ ಬರೋದು ಏನೂ ಆಗಿರಲಿಲ್ಲ ನನಗೆ ಮೇ 3ನೇ ತಾರೀಕು ತನಕನೂ. ಬಟ್ ಆಮೇಲೆ ಮೇ 4ಕ್ಕೆ ಹೋಗಿ ತೋರಿಸಿದಾಗ ಡಾಕ್ಟರ್ ಹೇಳಿದ್ರು, ಇದನ್ನು ಕಾಯೋದು ಬೇಡ, ನಾವು ಇಂಡ್ಯೂಸ್ ಮಾಡೋಣ ಅಂತ, ಅಂದರೆ ಪೇನ್ ಬರೆಸ್ಬಿಟ್ಟು ಡೆಲಿವರಿ ಮಾಡೋಣ ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು. ಸೊ ಹಾಗೆ ಮೇ 4ನೇ ತಾರೀಕಿಗೆ ಒಂದು ಮಧ್ಯಾಹ್ನ 3 ಗಂಟೆ ಹಂಗೆ ಇಂಡ್ಯೂಸ್ ಮಾಡಿದ್ರು. ಡ್ರಿಪ್ಸ್ ಎಲ್ಲ ಹಾಕಿಬಿಟ್ಟು ಇಂಡ್ಯೂಸ್ ಮಾಡಿದ್ರು ಪೇನ್ ಬರೋ ಥರ. ಒಂದು 5-6-7 ಗಂಟೆ ಹೊತ್ತಿಗೆಲ್ಲ ನನಗೆ ಹೆವಿ ಪೈನಲ್ಲೇ ಇದ್ದೆ. ನಾನು ಅಷ್ಟು ಕಿರ್ಚ್ತಾ ಇದ್ದೆ. ಎಲ್ಲರೂ ಕಿರ್ಚ್ತಾರೆ ಡೆಲಿವರಿ ಟೈಮಲ್ಲಿ, ಬಟ್ ನಾನೊಂದು ಸ್ವಲ್ಪ ಜಾಸ್ತಿನೇ ಕಿರ್ಚಿದ್ದೀನಿ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ನನ್ನ ನಂತರ ಬಂದಿದ್ದ ಪ್ರೆಗ್ನೆಂಟ್ಸ್ ಲೇಡೀಸ್ ಏನಿದ್ರು ಅವರೆಲ್ಲ ನನಗಿಂತ ಮುಂಚೆ ಡೆಲಿವರಿ ಮಾಡಿಸ್ಕೊಂಡು ವಾರ್ಡ್ಗೆ ಶಿಫ್ಟ್ ಆಗ್ತಾಯಿದ್ರು. ನಾನು ಮಾತ್ರ ಮಧ್ಯಾಹ್ನ ಡ್ರಿಪ್ಸ್ ಹಾಕ್ಸ್ಕೊಂಡು ಮಲಗಿದೋಳು. ಎಷ್ಟೊತ್ತಾದರೂ ನನಗೆ ನಂದು ಹೊರಗಡೆನೇ ಬರ್ತಾ ಇಲ್ಲ ಅಂತ ನನಗೆ ಟೆನ್ಷನು. ಒಂದು ಕಡೆಯಿಂದ ನರ್ಸ್ ಎಲ್ಲ ನನಗೆ ಹೇಳ್ತಾ ಇದ್ರು, ನೋಡಿ ನಿಮ್ಮ ನಂತರ ಬಂದಿದ್ದವರು, ನಿಮ್ಮ ಪಕ್ಕದಲ್ಲಿದ್ದವರೆಲ್ಲ ಅವರೆಲ್ಲ ಡೆಲಿವರಿ ಮಾಡ್ಕೊಂಡು ವಾರ್ಡಿಗೆ ಶಿಫ್ಟ್ ಆದರು, ನೀವೇನು ಇಲ್ಲೇ ಬೊಬ್ಬೆ ಹೊಡ್ಕೊಂಡು ಇಲ್ಲಿ ಕೂತಿದ್ದೀರಾ ಅಂತ. ನಾನು ಡಾಕ್ಟ್ರಿಗೆ ಬೈಯೋದು, ನಿಮ್ಗೇನು ಗೊತ್ತಾಗ್ತಿಲ್ಲ ಅನ್ಸುತ್ತೆ, ಇಷ್ಟೊತ್ತಾಯ್ತು ಹೊರಗಡೆ ಬರ್ತಿಲ್ಲ, ಅದು ನಿಮಗೆ ಸಿಸೇರಿಯನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ನನಗೆ ಸಿಸೇರಿಯನ್ ಮಾಡಿ ನೀವು ಅಂತ ಒಂದೇ ನಂದು ಹಠ. ಡಾಕ್ಟ್ರಿಗೆ ಬೈತಾ ಇದ್ದೆ ನಾನು. ಡಾಕ್ಟ್ರ್ ನನಗೆ ಬೈಯೋದು, ನಾನು ಡಾಕ್ಟ್ರಿಗೆ ಬೈಯೋದು, ಡಾಕ್ಟ್ರ್ ನನಗೆ ಬೈಯೋದು, ಇದೇ ಆಗಿತ್ತು. ಡಾಕ್ಟ್ರ್ ಬಗ್ಗೆ ನಾನು ಹೇಳಲೇಬೇಕು. ಒಬ್ರು ಪುತ್ತೂರಲ್ಲಿ ಫೇಮಸ್ ಡೆಲಿವರಿ ಹೆರಿಗೆ ಮಾಡಿಸೋ ಡಾಕ್ಟ್ರ್ ಅವರು, ಸುಬ್ರಾಯ್ ಭಟ್ ಅಂತ. ತುಂಬ ವಯಸ್ಸಾಗಿದೆ ಅವರಿಗೆ, ಯಾವಾಗಲೇ ಒಂದು 70-75 ವರ್ಷ ಆಗಿತ್ತು ಅನಿಸುತ್ತೆ. ತುಂಬ ಪೇಷನ್ಸಿಂದ ನೋಡ್ತಾರೆ ಎಲ್ಲ ಲೇಡೀಸ್ನ ಅವರು. ಇನ್ಫ್ಯಾಕ್ಟ್ ಆಮೇಲೆ ಎಲ್ಲ ಡೆಲಿವರಿ ಎಲ್ಲ ಆದಮೇಲೆ ನರ್ಸ್ ಹೇಳ್ತಾ ಇದ್ರು, ನಿಮಗೆ ಬೇರೆ ಯಾರಾದರೂ ಡಾಕ್ಟರ್ಸ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮನ್ನು ಸಿಸೇರಿಯನ್ ಮಾಡಿಸಿ ಇಷ್ಟೊತ್ತಿಗೆ ವಾರ್ಡ್ಗೆ ಶಿಫ್ಟ್ ಮಾಡಿಸ್ಬಿಡ್ತಾ ಇದ್ರು. ಬಟ್ ಈ ಡಾಕ್ಟ್ರಿಗೆ ಇಷ್ಟು ಪೇಷನ್ಸ್ ಇರೋದನ್ನ ನಿಮಗೆ ನಾರ್ಮಲ್ ಆಗಲಿ ಅಂತ ಕಾಯ್ತಾ ಇದ್ದಾರೆ ಅಂತ. ಸೊ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ನಾನಷ್ಟು ಕಿರ್ಚಾಡಿ ಬೈದು ಏನು ಮಾಡಿದ್ರು ಒಂದು ಪೇಷನ್ಸಿಂದ ಕಾದು ನಾರ್ಮಲ್ ಡೆಲಿವರಿ ಆಗೋ ಥರ ನೋಡ್ಕೊಂಡಿದ್ದಾರೆ. ಸೊ ಅಂತೂ ಇಂತೂ 3 ಗಂಟೆಗೇನೋ ಇಂಡ್ಯೂಸ್ ಮಾಡಿದ್ದು ಮಧ್ಯಾಹ್ನ. ರಾತ್ರಿ 10:30 ಆಗಬೇಕಾದ್ರೆ ಬೊಬ್ಬೆ ಇಟ್ಟು ಬೊಬ್ಬೆ ಹೊಡೆದು ಫೈನಲಿ ನಾರ್ಮಲ್ ಡೆಲಿವರಿನೇ ಮಾಡಿಸ್ಕೊಟ್ರು ಡಾಕ್ಟ್ರು. ನನ್ನ ಮಗರಾಯ ಫೈನಲಿ ಹೊರಗಡೆ ಬರೋಣ ಅಂತ ಡಿಸೈಡ್ ಮಾಡ್ದೆ. 10:30 ಆಗಿತ್ತು ನೈಟು. ಇನ್ಫ್ಯಾಕ್ಟ್ ನನ್ನ ಮಾವನವ್ರಿಗೆ ನನಗೆ ಹೆಣ್ಣು ಮಗು ಆಗಬೇಕು, ಮೊಮ್ಮಗಳಿದ್ರೆ ಚೆನ್ನಾಗಿರುತ್ತೆ ಅಂತ ಇತ್ತು ಅವರಿಗೆ. ಬಟ್ ನಾನು ಬೊಬ್ಬೆ ನೋಡಿ, ನನ್ನ ಕಿರ್ಚಾಟ ನೋಡಿ ಯಾವುದೋ ಒಂದು ಅಯ್ಯೋ ದೇವರೇ ಬೇಗ ಆದರೆ ಸಾಕಪ್ಪ, ಹೆಣ್ಣೋ ಗಂಡೋ ಬೇಗ ಆದರೆ ಸಾಕು ಅನ್ನೋ ಥರ ಆಗಿಬಿಟ್ಟಿತ್ತು ಅವ್ರಿಗೆ. ಅಪ್ಪ ಅಮ್ಮನಿಗೆ ಯಾವುದಾದ್ರೂ ಓಕೆ ಅಂತ ಇತ್ತು, ಯಾವ ಮಗು ಆದರೂ ತೊಂದರೆ ಇಲ್ಲ ಅಂತ. ಸೊ ಆ ಟೈಮಲ್ಲಿ ಹಾಸ್ಪಿಟಲಲ್ಲಿ ನನ್ನ ಹಸ್ಬೆಂಡ್ ಇರಲಿಲ್ಲ, ಅವರು ಬ್ಯಾಂಗ್ಳೂರಲ್ಲೇ ಇದ್ದರು. ಆವಾಗ ಸಡನ್ನಾಗಿ ಇಂಡ್ಯೂಸ್ ಮಾಡೋಣ ಅಂತೆಲ್ಲ ಹೇಳಿರೋದ್ರಿಂದ ಅವ್ರಿಗೆ ರೀಚ್ ಆಗೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ಡೇ ರೀಚ್ ಆಗಿದ್ರು ಅವರು. ಸೊ ಹಾಸ್ಪಿಟ್ಲಲ್ಲಿ ಅಪ್ಪ ಅಮ್ಮ ಮಾವ ಅಕ್ಕ ಎಲ್ಲ ಇದ್ದರು ಜೊತೆಗೆ ನೋಡ್ಕೊಳ್ಳೋಕ್ಕೆ. ಸೊ ನಾರ್ಮಲ್ ಡೆಲಿವರಿ ಆಗಿದ್ದರಿಂದ ಒಂದು 2 ಡೇಸ್ಗೆ ಡಿಸ್ಚಾರ್ಜ್ ಆಗಿ ಮನೆಗೆ ಕೂಡ ಬಂದ್ವಿ. ಇನ್ಫ್ಯಾಕ್ಟ್ ಅದಾದಮೇಲೆ ಬಾಣಂತನೂ ತುಂಬ ಚೆನ್ನಾಗಾಯಿತು. ಅಮ್ಮ ತುಂಬಾ ಚೆನ್ನಾಗಿ ಆರೈಕೆ ಮಾಡಿದ್ರು. ಇನ್ಫ್ಯಾಕ್ಟ್ ನನ್ನ ಅಮ್ಮ ಸ್ಕೂಲ್ ಟೀಚರ್, ಅವರು ಪ್ರೈಮರಿ ಸ್ಕೂಲ್ ಟೀಚರ್. ಬಟ್ ಅವರು ಒಂದು 2 ಮಂತ್ಸ್ ರಜಾ ತೊಗೊಂಡು ಮನೆಯಲ್ಲೇ ಇದ್ದರು ನನ್ನ ಜೊತೆ. ಸೊ ಹಾಗಾಗಿ ಏನೂ ತೊಂದರೆ ಆಗಲಿಲ್ಲ. ಅಮ್ಮನೇ ಮಗುಗೆ ಸ್ನಾನ ಮಾಡಿಸೋದೆಲ್ಲ ಅಮ್ಮನೇ ಮಾಡ್ತಾಯಿದ್ರು 2 ಮಂತ್ಸ್ ತನಕ. ಅದಾದಮೇಲೆ ಅವರಿಗೆ ಸ್ಕೂಲ್ಗೆ ಹೋಗಬೇಕಾಯಿತು. ನೆಕ್ಸ್ಟ್ ಆ ಟೈಮಲ್ಲಿ ನನ್ನ ದೊಡ್ಡಮ್ಮ ಬಂದು ನನ್ನ ಜೊತೆಗಿದ್ದರು. ಅದಾದಮೇಲೆ ಅಮ್ಮ ಸ್ಕೂಲ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನೇ ಸ್ನಾನ ಮಾಡಿಸೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ಅದಾದಮೇಲೆ ಏನೂ ತೊಂದರೆ ಆಗಲಿಲ್ಲ. ಕಾಲಲ್ಲಿ ಮಲಗಿಸ್ಕೊಂಡು ಸ್ನಾನ ಮಾಡಿಸ್ತಾ ಇದ್ದೆ.
ಸೊ ಅದೆಲ್ಲ ಆಗಿ 5 ತಿಂಗಳಾದಾಗ ರೇಯಂಶ್ಗೆ 5 ತಿಂಗಳು ತುಂಬಿದ ಮೇಲೆ ಅವನಿಗೆ ನಾಮಕರಣ ಮಾಡಿದ್ವಿ. ನಮ್ಮ ಕಡೆ ಒಂದು ಸ್ವಲ್ಪ ಜೋರಾಗೇ ಮಾಡ್ತಾರೆ. ಸ್ವಲ್ಪ ತುಂಬ ಜನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ಕರೆದು ಒಂದು 300-350 ಜನ ಆಗ್ಬೋದು ಅಂತ ಅನಿಸುತ್ತೆ. ಅಷ್ಟು ಜನನ ಕರೆದು ನಾಮಕರಣ ಮಾಡಿ ಅದೆಲ್ಲ ಆಗಿ ನಾವು ಆಮೇಲೆ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು. ನಾಮಕರಣ ಆಗಿ ಇಮಿಡಿಯೇಟ್ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೆ. ಇನ್ಫ್ಯಾಕ್ಟ್ ನಾಮಕರಣದ್ದು ಒಂದು ಸ್ವಲ್ಪ ಫೋಟೋಸ್ ಇದೆ, ಅದನ್ನು ನಾನು ಪೋಸ್ಟ್ ಮಾಡ್ತೀನಿ, ನೀವು ನೋಡ್ಬೋದು ನಾಮಕರಣದ್ದು. ಸೊ ಅದಾಗಿ ಇಮಿಡಿಯೇಟ್ ನಾನು ಬ್ಯಾಂಗ್ಳೂರಿಗೆ ಬಂದೆ. ಆ್ಯಂಡ್ ಅಲ್ಲೂ ನಾನು ಯಾರ್ದು ಹೆಲ್ಪ್ ತೊಗೊಂಡಿಲ್ಲ. ಅದಾದಮೇಲೆ ಇನ್ಫ್ಯಾಕ್ಟ್ ಮನೆಗೂ ಕೆಲಸಕ್ಕೆ ಇಟ್ಕೊಂಡು ಯಾರನ್ನೂ ಇಟ್ಕೊಂಡಿರಲಿಲ್ಲ, ಎಲ್ಲ ಆಮೇಲೆ ನಾನೇ ಮಾಡ್ತಾಯಿದ್ದೆ. ಅಂತ ಏನು ದೊಡ್ಡ ಇದು ಆಗ್ತಾ ಇರಲಿಲ್ಲ. ಸ್ನಾನ ಮಾಡೋದೊಂದೇ ಮೇಜರ್ ಇದ್ದಿದ್ದು, ಸೊ ಸ್ನಾನ ಮಾಡಿಸೋದು ಅವ್ರಿಗೆ. ಸೊ ಹಾಗಾಗಿ ಅದನ್ನು ನಾನು ಮುಂಚೆ ಗೊತ್ತಿದ್ದರಿಂದ ಬೇರೆ ಏನು ಅಂತ ಕಷ್ಟ ಆಗಲಿಲ್ಲ. ಅವ್ನು ಇರೋ ಟೈಮಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲ ಆರಾಮಾಗಿ ನಡೀತು. ಅಮ್ಮ 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 ಹೇಳು, ಇನ್ನೊಂದ್ಸರಿ ಹೇಳು, ಇನ್ನೊಂದ್ಸರಿ ಹೇಳು ಅಮ್ಮ. ಕ್ಲಾಪ್ ಹೊಡಿದಂಗೆ ಅಮ್ಮ ಹೇಳು. ಅದ್ರ ಜೊತೆಗೆ ನಾನು ಇವಾಗ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಈ ವಿಷಯನೂ ಹೇಳಲೇಬೇಕು. ಅದೇನು ಅಂದರೆ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ. ಇನ್ಫ್ಯಾಕ್ಟ್ ಇವನು ಒಂದು 5 ತಿಂಗಳು, ಅವ್ನಿಗೆ 5 ತಿಂಗಳಾಗೋ ತನಕ ಅಷ್ಟೇ ಅವನು ಬ್ರೆಸ್ಟ್ ಫೀಡಿಂಗ್ ಮಾಡಿರೋದು. ಏನಾಗಿತ್ತು ಅಂದರೆ ಆ ಟೈಮಲ್ಲಿ ನನಗೆ ತುಂಬ ಬ್ರೂಯಿಸ್ ಆಗಿಬಿಟ್ಟಿತ್ತು. ಅಂದರೆ ಅಷ್ಟು ಪೇಯ್ನ್ ಆಗ್ತಾಯಿತ್ತು. ಅಲ್ಲಿ ಒಂದು ಸ್ವಲ್ಪ ಗಾಯ ಎಲ್ಲ ಆಗಿಬಿಟ್ಟು, ಆಮೇಲೆ ಅವನು ಬಾಯಿ ಯಾವಾಗೆಲ್ಲ ಬ್ರೆಸ್ಟ್ ಫೀಡ್ ಮಾಡ್ತಿದ್ನೋ ಅವಾಗೆಲ್ಲ ನನಗೆ ಅಷ್ಟು ಒಂದು ಪೇಯ್ನ್ ಅಂದರೆ ನಾನು ಕಿರ್ಚ್ತಾ ಇದ್ದೆ, ಅಷ್ಟು ನೋವಾಗ್ತಾ ಇತ್ತು ನನಗೆ. ಆಗ್ತಾನೆ ಇರಲಿಲ್ಲ ಬ್ರೆಸ್ಟ್ ಫೀಡ್ ಮಾಡೋಕ್ಕೆ. ಸೊ ಆಮೇಲೆ ನಾನು ಏನು ಮಾಡಿದೆ, ಪಂಪ್ ಮಾಡಿಬಿಟ್ಟು ತೆಗೆದು ಅವನಿಗೆ ಬಾಟ್ಲಲ್ಲಿ ಕುಡಿಸ್ತಾ ಇದ್ದೆ. ಸೊ ಅದಾದಮೇಲೆ ನಂದು ಗಾಯ ಎಲ್ಲ ಹೀಲಾಗೋ ಹೊತ್ತಿಗೆ ಅವನು ಬಾಟಲ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದ. ಅದಾದಮೇಲೆ ಬ್ರೆಸ್ಟ್ ಫೀಡಿಂಗ್ ಮಾಡೋಕ್ಕೆ ಕೇಳ್ತಾ ಇರಲಿಲ್ಲ ಅವನು. ಸೊ ಹಾಗಾಗಿ 5 ತಿಂಗಳು ಆಗೋ ಹೊತ್ತಿಗೆ ಬ್ರೆಸ್ಟ್ ಫೀಡಿಂಗ್ ಕತೆ ಮುಗ್ದೋಗಿತ್ತು. ಅದಾದಮೇಲೆ ಏನಿದ್ರು ಅವನು ಬಾಟಲ್ ಹಾಲು ಕುಡ್ದೆ ದೊಡ್ಡದಾಗಿರೋದು. 1 ವರ್ಷದ ತನಕ ಪೌಡರ್ ಹಾಲೇ ಕುಡಿದು ಫೆರೆಕ್ಸ್ ಎಲ್ಲ ಬರುತ್ತಲ್ಲ ಅದನ್ನೇ ಕುಡಿದ್ಬಿಟ್ಟು ಅವ್ನು ದೊಡ್ಡದಾಗಿರೋದು. ದಾದ ಹೇಳಮ್ಮ, ಅಷ್ಟು ಹೇಳೋಗಣಿಗೆ ಎದುರಿಗಾಯ್ತು. ದಾದ ಹೇಳಿ ಬಾಬಾ, ದಾದ 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 ಹೇಳಿ, ದಾದ ಹೇಳಿ, ದಾದ ಹೇಳಿ, ದಾದ ಹೇಳಿಮ್ಮ. ಹೇ ರಿಯಾಂಶ್, ದಾದ ಹೇಳಿ, ಹೇಳು ತ ಹೇಳು, ಹಂಗೆ ಹೇಳೋದು ಹೇಳು, ಹಂಗೆ ಹೇಳೋದು ಹೇಳು, ಹೇಳು. ಸೊ ಇದಾಗಿತ್ತು ನನ್ನ ಒಂದು ನಾರ್ಮಲ್ ಡೆಲಿವರಿ ಪ್ರೆಗ್ನೆನ್ಸಿ ಸ್ಟೋರಿ. ಅದ್ರ ಜೊತೆಗೆ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಶ್ರುತಿ ಅನ್ನೋರು, ಅವ್ರ ಮಗಳು ಸೌಜನ್ಯ ಅಂತ 6 ವರ್ಷ, ರೇಯಂಶ್ ನೋಡೋದಂದ್ರೆ ಅವಳಿಗೆ ಇಷ್ಟ ಅಂತ ನೀವು ಕಮೆಂಟ್ ಮಾಡಿದ್ದೀರಾ. ಹಾಗೆ ಅವನ ಕೈಯಲ್ಲಿ ಹಾಯ್ ಹೇಳಿಸಿ ಅಂತ. ರೇಯಂಶ್ ಹಾಯ್ ಹೇಳ್ತೀಯಾ? ಹಾಯ್ ಸೌಜನ್ಯ ಹೇಳು. ಹಾಯ್ ಸೌಜನ್ಯ. ಜೊತೆಗೆ ರೇಷ್ಮಾ ಅನ್ನೋರು ಅವನಿಗೆ ಹೇಳಿದ್ರಿ ತುಂಬಾ ಕ್ಯೂಟ್ ಇದ್ದಾನೆ, ಆಯ್ನ ಕೈಟ ಹಾಯ್ ಪನ್ಪಾಲೆ ಅಂತ ಪಂತಾರ. ರೇಷ್ಮಾ ಅವ್ರಿಗೆ ಹಾಯ್ ಹೇಳು. ಹಾಯ್ ರೇಷ್ಮಾ ಅಕ್ಕ ಹೇಳು. ಹಾಯ್ ರೇಷ್ಮಾ ಅಕ್ಕ. ಥ್ಯಾಂಕ್ ಯು ನಿಖಿಲ್ ಕಮೆಂಟ್ಗೆ. ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನಿಮ್ಮದು ಏನಾದರೂ ಸ್ಪೆಷಲ್ ಸ್ಟೋರೀಸ್ ಎಲ್ಲ ಏನಾದರೂ ಇದ್ದರೆ ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮದೇನಾದರೂ ಹೊಸ ಅನುಭವಗಳು ಏನಾದರೂ ಆಗಿದ್ದರೆ ನಿಮಗೆ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ತುಂಬ ಖುಷಿಯಿಂದ ಕೇಳೋಕ್ಕೆ ಇಷ್ಟಪಡ್ತೀನಿ ಅದನ್ನೆಲ್ಲ ನಾನು. ಸೊ ಇವನಿಲ್ಲಿ ಕಲರ್ ಮಾಡ್ತಾ ಕೂತಿದ್ದಾನೆ. ಸೊ ಇಲ್ಲಿಗೆ ನಾವು ಈ ವ್ಲಾಗನ್ನು ಎಂಡ್ ಮಾಡೋಣ ಅಲ್ಲ? ಓಕೆ ಅಲ್ಲ? ಓಕೆ. ಸೊ ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಸೇ ಬಾಯ್ ಬಾಯ್ ರೇಯಂಶ್. ಬಾಯ್.